ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳೇ ಮೊದಲಾದ ಹಲವಾರು ಪ್ರದೇಶಗಳಲ್ಲಿ ಕೃಷಿಕರು ಪರಂಪರಾನುಗತವಾಗಿ ಅಡಿಕೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಉಪಬೆಳೆಯಾಗಿ ಬಾಳೆ ಕೃಷಿ, ತೆಂಗಿನ ಕೃಷಿ, ತರಕಾರಿ ಕೃಷಿ, ರಬ್ಬರ್ ಕೃಷಿಯೇ ಮೊದಲಾದ ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಹೀಗೆ ಉಪಬೆಳೆಯಾಗಿ ಕಾಣಿಸಿಕೊಂಡು ಇತ್ತೀಚೆಗಿನ ವರ್ಷಗಳಲ್ಲಿ ಪ್ರಮುಖ ಬೆಳೆಯ ಪಟ್ಟವನ್ನ ಅಲಂಕರಿಸುತ್ತಿರುವ ಒಂದು ಬೆಳೆ ಕಾಳುಮೆಣಸು. ಕಪ್ಪು ಬಂಗಾರವೆಂದೇ ಪರಿಗಣಿಸಲ್ಪಡುತ್ತಿರುವ ಕರಿಮೆಣಸಿನ ಬೆಳೆಯ ಬಗೆಗೆ ಇತ್ತೀಚೆಗೆ ಸಾಕಷ್ಟು ಜನಜಾಗೃತಿ ನಡೆಯುತ್ತಿದೆ. ಹಲವಾರು ಮಂದಿ ಅಡಿಕೆ ಮರಗಳಲ್ಲಷ್ಟೇ ಅಲ್ಲದೆ ಸಿಮೆಂಟ್ ಕಂಬಗಳಲ್ಲಿ ಧೂಪ, ಸಿಲ್ವರ್, ಓಕ್ ಮರಗಳಲ್ಲಿ ಪಿವಿಸಿ ಪೈಪ್ಗಳಲ್ಲೂ ಕಾಳುಮೆಣಸಿನ ಕೃಷಿಯನ್ನ ನಡೆಸುತ್ತಿದ್ದಾರೆ. ಇದರೊಂದಿಗೆ ಮಡಿಕೇರಿ, ಚಿಕ್ಕಮಗಳೂರು ಭಾಗದಲ್ಲಷ್ಟೇ ವ್ಯಾಪಕವಾಗಿದ್ದ ಕಾಫಿ ಬೆಳೆಯ ಬಗೆಗೂ ಕರಾವಳಿಯ ಕೃಷಿಕರು ಆಸಕ್ತಿ ತೋರುತ್ತಿದ್ದಾರೆ. ಇಲ್ಲಿನ ವಾತಾವರಣದಲ್ಲೂ ಕಾಫಿಯನ್ನ ಬೆಳೆಯಬಹುದೆಂಬ ಅನುಭವ ದೊರಕಲಾರಂಭಿಸಿದೆ. ಇದರ ಮಧ್ಯೆ ಒಂದೆಡೆ ಅಡಿಕೆಗೆ ಬಾಧಿಸುತ್ತಿರುವ ಹಳದಿ ರೋಗ, ಎಲೆಚುಕ್ಕಿ ರೋಗ, ಎಳೆನಳ್ಳಿ ಉದುರುವಿಕೆ ಮೊದಲಾದ ಸಮಸ್ಯೆಗಳು, ಅಡಿಕೆ ಕೊಯ್ದು ಔಷಧ ಸಿಂಪಡಣೆಗೆ ನುರಿತ ಕಾರ್ಮಿಕರ ಅಭಾವ ಕೃಷಿಕರನ್ನ ನಿಧಾನಕ್ಕೆ ಅಡಿಕೆ ಕೃಷಿಯಿಂದ ಕಾಳುಮೆಣಸು, ಕಾಫಿಯಂತಹ ಬೇರೆ ಬೆಳೆಗಳೆಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕಾಳುಮೆಣಸು ಹಾಗೂ ಕಾಫಿ ಬೆಳೆಯಲ್ಲಿ ತೊಡಗಿಕೊಂಡ ಸದ್ಯೋ ಭವಿಷ್ಯದಲ್ಲಿ ಈ ಬಗೆಗೆ ಚಿಂತನೆ ನಡೆಸಲಿರುವವರನ್ನ ಮುಖ್ಯವಾಗಿ ಲಕ್ಷ್ಯ ಇರಿಸಿಕೊಂಡು ಪುತ್ತೂರಿನ ಸುಭದ್ರ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ 10ರಂದು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ವತಿಯಿಂದ ಒಂದು ದಿನದ ಕಾಳುಮೆಣಸು ಹಾಗೂ ಕಾಫಿ ಬೆಳೆಯ ಬಗೆಗೆ ಮಾಹಿತಿ ಸಮಾವೇಶವನ್ನ ಪುತ್ತೂರಿನ ದರ್ಬೆ ಸುಭದ್ರ ಸಭಾ ಮಂದಿರದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಶಿಕುಮಾರ್ ಭಟ್ ಪಡಾರು ಅವರು ಹೇಳಿದರು. ರೈತರ ಒಂದು ಬೃಹತ್ ಸಮಾವೇಶವನ್ನು ಇದೇ ಬರುವ ಆಗಸ್ಟ್ 10ನೇ ತಾರೀಕು ಅಂದರೆ ನಾಡಿದ್ದು ಆದಿತ್ಯವಾರ ಪುತ್ತೂರಿನ ಸುಭದ್ರ ಕಲಾಮಂದಿರದಲ್ಲಿ ನಾವು ಏರ್ಪಡಿಸಿದ್ದೇವೆ. ಬೆಳಗ್ಗೆ 9:30 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರೈತರ ಸಂಸ್ಥೆಯಾದ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸಹ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ನಮ್ಮ ಈ ಕಾಫಿ ಬೆಳೆಯ ಬಗ್ಗೆ ಹಾಗೂ ಕಾಳುಮೆಣಸು ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಶ್ರೀ ವೇಣುಗೋಪಾಲ್ ಸರ್, ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿಗಳು. ಇವರು ಕಾಳುಮೆಣಸು ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇದಕ್ಕೆ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಎಚ್.ಎಸ್. ಧರ್ಮರಾಜ್ ಸಕಲೇಶ್ಪುರ, ಇವರು 7 ಬೀನ್ ಟೀಮಿನ ಮುಖ್ಯಸ್ಥರು. ಸಕಲೇಶ್ಪುರದ ಪ್ರಸಿದ್ಧ 7 ಬೀನ್ ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಸರ್ ಅವರು ಕಾಫಿ ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇದಕ್ಕೆ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿಯನ್ನು ಇವರು ನೀಡಲಿಕ್ಕಿದ್ದಾರೆ. ಹಾಗೆ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಪೆರುವೋಡಿ ನಾರಾಯಣ ಭಟ್, ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಇಂದೋರ್. ಇವರು ಅಡಿಕೆ ಬೆಳೆಯುವ ಬಗ್ಗೆ ಹಾಗೂ ಅಡಿಕೆ ಬೆಳೆಗೆ ನೀಡುವ ಪೋಷಕಾಂಶಗಳ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸುರೇಶ್ ಬಲ್ನಾಡ್, ನಮ್ಮ ಪುತ್ತೂರಿನವರಾದ ಪ್ರಗತಿಪರ ಕೃಷಿಕರು, ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಯ ಬಗ್ಗೆ ಇವರು ಸಮಗ್ರ ಮಾಹಿತಿಯನ್ನು ಇವರು ನೀಡಲಿಕ್ಕಿದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ವೇಣುಗೋಪಾಲ್ ಕಳೆಯತೋಡಿ, ಇವರು ಸಹ ಕಾಳುಮೆಣಸು ಬೆಳೆಯುವ ಪ್ರಗತಿಪರ ಕೃಷಿಕರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸೇಡಿಯಾಪು ಜನಾರ್ದನ್ ಭಟ್, ಅಜಿತ್ ಪ್ರಸಾದ್ ರೈ, ಗೋವಿಂದ ಭಟ್, ಅಭಿಷೇಕ್ ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టం ఇల్లడిపోతాం పోయి బాబా లేన మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಂಜಿ ಪೋಲೇರ್ ಬೇಬಿ